ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ನಿಮ್ಮೆಲ್ಲರಿಗೂ ಸ್ವಾಗತ. ಪೂರಕ್ಲೆಲ್ಲ ಸೊಲ್ಮೆಲು ಯಾನ ಚಂದ್ರಿಕಾ ನಿಕ್ಲೆನ್ ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದುಲ್ಲೆ ಇನಿ ನಮ್ಮ ಬೊಲ್ಪದ ಒಂಜಿ ತಿಂಡಿ ಮಲ್ಪಗ ಮಸ್ತ್ ಶೋಕ್ ಹಾಕೊಂಡು ಬನ್ ದೋಸೆ ಅಂದೇ ಪನೊಲಿ. ಇವತ್ತು ನಾವೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡುವ ಬನ್ ದೋಸೆ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಮಾಡ್ಬೋದು ಇದನ್ನು. ಅದಕ್ಕೆ ನಾನು 1 ಹೋಳಾಗುವಷ್ಟು ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಅನ್ನ, ನೀವು ಬೆಳ್ತಿಗೆ ಅನ್ನ ಆದರೂ ತಗೋಬಹುದು, ಕುಚ್ಚಿಗೆ ಅನ್ನ ಆದರೂ ತಗೋಬಹುದು, ಮತ್ತು ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಇಲ್ಲಿ 1 kg ಅಕ್ಕಿಯನ್ನು ನಾನು ನೆನೆ ಹಾಕಿದ್ದೆ. 4 ಗಂಟೆಗಳಷ್ಟು ಕಾಲ ನೆನೆ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಇವಾಗ ಇದನ್ನೆಲ್ಲ ನಾವು ರುಬ್ಕೊಳ್ಬೇಕು. ಯಾನು 1 kg ಅರಿನ ಬುದುಲೆರೆ ಪಾಡ್ದು ಅವಿನ ಶೋಕು ಲೊಂಬುದು ದೆತ್ತೊಂದೆ ಐಕ್ 1 ಗಡಿ ತಾರೈ ಒಂತೆ ನುಪ್ಪು 1 ಕಪ್ಪದಾತು ನುಪ್ಪು ಉಂದಿನಿಂದ ನಮ್ಮ ಸಣ್ಣ ಕಡೆವಾಗ ಫಸ್ಟ್ ಅರಿನ ಸಣ್ಣ ಕಡೆವಡು ಒಂತೆ ನೀರು ಪಾರ್ದು ಒಂದು ದಪ್ಪನೆ ಕಡೆವಡು 1 ಕಪ್ ಆಗಷ್ಟು ನಾನಿಲ್ಲಿ ಅನ್ನ ತಗೊಂಡಿದ್ದೇನೆ, ಕುಚ್ಚಲಕ್ಕಿ ಅನ್ನ. ನೀವು ಬೇಕಾದರೆ ಬಿಳಿ ಅನ್ನ ಕೂಡ ತಗೋಬಹುದು. ನಿಕ್ಲು ಒಂಜೇಳೆ ಉರ್ಪೆಲರಿ ಬೊಡ್ಚಿಂದಾಂಡ ನುಪ್ಪು ಬಳಂತೆ ನುಪ್ಪುಲ ದೆತ್ತುನೊಲಿ ಇತ್ತೆ ಅರಿ ಕಡೆದ ಅಣ್ಣಮ್ಮ ತಾರ ಇಲ್ಲ ನುಪ್ಪುಲ್ಲ ಒಟ್ಟು ಪಾಡ್ದು ಗೊಂತೆ ಉಪ್ಪು ಪಾಡ್ದು ಸಣ್ಣ ಕಡೆವಾಗ. ಇಲ್ಲಿ ನೋಡಿ ಅಕ್ಕಿ ರುಬ್ಬಿ ಆಯಿತು, ದಪ್ಪ ಆಗಿ ರುಬ್ಕೋಬೇಕು. ಇವಾಗ ನಾನು ತೆಂಗಿನ ತುರಿ, ಆಮೇಲೆ ಅನ್ನ, ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಬಿದ ಅಕ್ಕಿ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೋಬೇಕು. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡೆದೀತಿನ ಅರಿಕ್ ನಮ್ಮ ಒಂದೆಲ್ಲ ಬೆರದು ಶೋಕು ಬೆರದು ದಿವಡು ನಮ್ಮ ಕಾಡೆ ಮಲ್ಪುನಾಡ ತಿಂಡಿ ಬಯ್ಯ ಕಡೆದಿಂದ ಆಂಡ್. ನೀವು ಒಂದು ವೇಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದರೆ ನೀವು ಸಂಜೆ ಈ ರೀತಿ ರುಬ್ಬಿ ಇಟ್ಕೊಂಡ್ರೆ ಆಯಿತು. ಇವಾಗ ನಾನು ಕೂಡ ಅದೇ ರೀತಿ ಸಂಜೆ ರುಬ್ಬಿ ಇಡ್ತಾ ಇದ್ದೇನೆ. ಇದನ್ನು ನಾನು ಮುಚ್ಚಳ ಮುಚ್ಚಿ ಹಾಗೆ ಇಟ್ಟು ಬಿಡ್ತೇನೆ. ಒಂದೇ ಮುಚ್ಚಳ ಮುಚ್ಚಿದೆಯೇ ನನ್ನ ಬೊಲ್ಪುಗು ತಿನ್ನಿ ಮಲ್ಪುಗ ಇತ್ತು ತುಲೆ ಒಂದು ಬೊಲ್ಪುಗು ಎಂಚಾದ ಬೈದನಂತ ತೋಚ್ಪೊಂದುಲೆ ತುಲೆ ಶೋಕಾದ ಬೈದನ ಶೋಕ್ ನಮ್ಮ ಬೆರವನ್ಗ. ಮರುದಿನ ಬೆಳಿಗ್ಗೆ ನೋಡಿ ಇದು ಹಿಟ್ಟು ಇಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಇಷ್ಟೇ ದಪ್ಪ ಇರಬೇಕು. ನಾನು ನಿಮಗೆ ಕಬ್ಬಿಣದ ಬಾಣಲಿ ಮತ್ತು ಎಂಡೋಲಿಯಂ ಬಾಣಲಿಯಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ತಳ ಇರುವ ಬಾಣಲಿಯನ್ನು ತಗೋಬೇಕು. ಇವಾಗ ನೋಡಿ ಎಣ್ಣೆಯನ್ನು ಹಾಕೋದು ಬೇಡ. 2 ಸೌಟಿನಷ್ಟು ಹಿಟ್ಟನ್ನು ಇದಕ್ಕೆ ನಾನಿಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ತೇನೆ. ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದು ಮುಲ್ಪೇನ ಎಂಡೋಲಿಯಂ ಬಣ್ಣಲೆಲ್ಲ ಅಂಚನೆ ಕರ್ಬದ ಬಣ್ಣಲೆಲ್ಲ ನಿಕ್ಲು ಇಂಚ ಮಲ್ಪೊಲಿ ಒಂತೆ ಮಸ್ತ್ ಗುಂಡಿ ಇಪ್ಪನ ಬಣ್ಣಲಿನ ದೆತ್ತೊಂಡ ಎಡ್ಡೆ ಹಿಟ್ಟನ್ನು ರಡ್ಡ ಚೌಂಟದಾತ ಮೈತದ ನಮ್ಮ ಮುಚ್ಚಳ ಮುಚ್ಚಿದು ಮೀಡಿಯಂ ಫ್ಲೇಮಡು ಒಂದೇನು ಬೇಯ್ಪವಡು ಮಸ್ತ್ ರುಚಿ ಹಾಪುಂಡು. ಅಂಚನೆ ಒಂಜಿ ಚಟ್ನಿ ಇತ್ತಂಡ ಮೀಂದಗಸಿ ಇತ್ತನ ಮಸ್ತ್ ಶೋಕ ಹಾಪುಂಡು. ಮುಲ್ಪನ ಚಟ್ನಿ ಮಲ್ಪುನೆಲ್ಲ ನಿಕ್ಲೆ ತೋಚ್ಪಾವೊಂದುಲ್ಲೆ. ಇಲ್ಲಿ ನಾನು ಚಟ್ನಿ ಕೂಡ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಕಣ್ಣಾಗಿ ಬಂದಿದೆ. ಇದು ಕೂಡ ಹಾಗೆ ಎಷ್ಟು ಕಣ್ಣಾಗಿ ಚೆನ್ನಾಗಿ ಬಂದಿದೆ. ಮೊದಲಿನ ದೋಸೆ ಸ್ವಲ್ಪ ಅಷ್ಟೇನು ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ಮಾಡುವ ದೋಸೆಗಳೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ಶುರುಕು ಮಲ್ಪನ ದೋಸೆ ಆತೊಂಜಿ ಶೋಕ್ ಬರ್ಪುಜಿ ಆಂಡ ನಾನು ನೆಕ್ಸ್ಟ್ ಮಲ್ಪನ ದೋಸೆ ಮಸ್ತ್ ಶೋಕ್ ಆದ ಬರ್ಪು ನೆಟ್ಟು ಚೂರು ಬಂದ ತೋಜುನು ಸೈಡ್ ಕೊಟ್ಟಿದ್ದೀನ ಆಂಡ ನನ್ನ ನೆಕ್ಸ್ಟ್ ಮಲ್ಪನ ಮಸ್ತ್ ಶೋಕ್ ಹಾಪುಂಡು. ನೋಡಿ ಹೀಗೆ ನಾನು ಈ ಒಂದು ಬನ್ ದೋಸೆಯನ್ನು ತಕ್ಕೊಂಡು ಇಟ್ಟೆ. ಇದಕ್ಕೆ ಮೀನು ಗಸಿ ಅಥವಾ ಚಟ್ನಿ ತುಂಬ ಸೂಪರ್ ಆಗ್ತದೆ. ನಾನು ಇಲ್ಲಿ ಚಟ್ನಿ ಕೂಡ ಮಾಡ್ತಾ ಇದ್ದೇನೆ. ನೋಡಿ ಹೀಗೆ ನಾವಿದನ್ನು ಎಣ್ಣೆಯನ್ನು ಹಾಕಲಿಲ್ಲ ಆದರೂ ಚೆನ್ನಾಗಿ ಎದ್ದು ಬರ್ತಾ ಇದೆ. ನೋಡಿ ಬನ್ ದೋಸೆ ನಮ್ಮದು 2 ಸೈಡ್ ನಾವು ಕಾಯಿಸಬೇಕಾಗಿಲ್ಲ, 1 ಸೈಡ್ ಕಾಯಿಸಿದರೆ ಸಾಕು. ಮಕ್ತು ಪಾರ್ದು ಕಾಯಿ ಪೊಡಿ ತೆಚ್ಚಿ 1 ಸೈಡ್ ಕಾಯ್ತಂಡು ಯಾವುದು ಬೊಕ್ಕ ನನವರ ನಮ್ಮ ಅಡ್ಡಿಯ ಮೈಪನಾಗ ಬಂದ ಅವೇನು ಬಣಲೆಂಚೂರು ಒಚ್ಚನಡು. 2ನೇ ಸಲ ನಾವು ಹಿಟ್ಟನ್ನು ಹಾಕುವಾಗ ಆ ಬಾಣಲೆಯನ್ನು ಸ್ವಲ್ಪ ಒಂದು ಬಟ್ಟೆಯಿಂದ ನಾವು ಒದ್ದೆ ಬಟ್ಟೆ ಕೂಡ ಆಗ್ತದೆ ಅದರಿಂದ ಸ್ವಲ್ಪ ಹೀಗೆ ಒರೆಸ್ಕೊಂಡು ಆಮೇಲೆ ನಾವು ಈ ಹಿಟ್ಟನ್ನು ಹಾಕಿ ಅದೇ ರೀತಿ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಕಾಯಿಸಬೇಕು. ನೋಡಿ ತುಂಬ ರುಚಿಯಾದ ತುಂಬ ಕಡಿಮೆ ಸಾಮಗ್ರಿಯಿಂದ ನಾವು ಬನ್ ದೋಸೆಯನ್ನು ಹೇಗೆ ಮಾಡ್ಬೋದು ಅಂತ ಇಲ್ಲಿ ನೋಡ್ತಾ ಇದ್ದೇವೆ. ಮಸ್ತ್ ಕಮ್ಮಿ ಸಾಮಾನ್ದು ನಮ್ಮ ಉಬ್ಬುದು ಬರ್ಪಿನ ಬನ್ ದೋಸೆ ಎಂಚ ಮಲ್ಪನೊಂದು ಮುಲ್ಪ ಅನ್ನಿಕ್ಲೆ ತೋಚ್ಪೊಂದುಲ್ಲೆ. ಇಷ್ಟ ಆಂಡ ಆಯ್ನಾದ ಜನಕ್ಕೆ ಶೇರ್ ಮಲ್ಪಲೆ ಲೈಕ್ ಕಮೆಂಟ್ ಮಲ್ಪರೆ ಮರಪೊಡ್ಚೆ ತುಲೆ ಕಣ್ಣಾದ ಸಾಫ್ಟ್ ಆತಿನ ಬನ್ ದೋಸೆ ರೆಡಿ ಆ್ಯಂಡ್ ಅವಲೆ ರೆಡ್ ಬಣಲೆಡು ಎಂಚ ಮಲ್ಪನೊಂದ್ಲ ತೋಚ್ಪಾಯ. ನೋಡಿ ಉಬ್ಬಿ ಬರುವ ಬನ್ ದೋಸೆ 2 ರೀತಿಯ ಬಣಲೆಯಲ್ಲಿ ಹೇಗೆ ಮಾಡೋದಂತ ನಾನಿಲ್ಲಿ ತೋರಿಸಿಕೊಟ್ಟೆ. ತುಂಬ ರುಚಿಯಾಗಿದೆ. ನಿಮಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಣ್ಣ ಆದ ನೋಡಿ ಬನ್ ದೋಸೆ ರೆಡಿ ಆಯಿತು ಕಮ್ಮಿ ಸಾಮಗ್ರಿಯಿಂದ. ಹೀಗೆ ಎಲ್ಲ ದೋಸೆಗಳನ್ನು ನಾವು ರೆಡಿ ಮಾಡ್ಕೊಳ್ಳುವ. ಇಂಚನೆ ಪೂರ ದೋಸೆಲ್ಲ ನಮ್ಮ ರೆಡಿ ಮಲ್ತೊನ್ಗ ಏತು ಶೋಕಾದ ತುಲೆ ಕಣ್ಣಾದ ಬೈದುಂಡು ನೆಕ್ಕೊಂಜಿ ಚಟ್ನಿ ಇತ್ತಂಡ ಮಸ್ತ್ ಶೋಕ ಹಾಪುಂಡು. ಅವೆಲ್ಲ ಎಂಚ ಮಲ್ಪುನೊಂದು ತೂಕ ಅವೆಡ್ ದುಂಬು ಸಬ್ಸ್ಕ್ರೈಬ್ ಮಲ್ದೆ ಇಜ್ಜಾಂಡ ಸಬ್ಸ್ಕ್ರೈಬ್ ಮಲ್ತು ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ. ಚಟ್ನಿಗೆ ಅನ್ನು ತಾರಾಯಿ
ಬೊಕ್ಕ ಪುಳಿಚೂರು ನೀರುಳ್ಳಿ ಶುಂಠಿ ಕಾಯಿ ಮುಂಚಿ ಕೊತ್ತಂಬರಿ ಸೊಪ್ಪು ದೆತೊಂದೆ ಒಂದೇನು ಪೂರ ಮಿಕ್ಸಿ ಜಾರ್ಗೆ ಪಾಡ್ದು ಒಂತೆ ಉಪ್ಪು ಪಾಡ್ದು ಸಣ್ಣ ಕಡಿಬಿಡು. ಇಲ್ಲಿ ನಾನು ಚಟ್ನಿಗೆ ತೆಂಗಿನಕಾಯಿ ಕಾಯಿ ಮೆಣಸು ಶುಂಠಿ ನೀರುಳ್ಳಿ ಸಣ್ಣ ತುಂಡು ಹುಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು. ತುಂಬ ರುಚಿ ಆಗ್ತದೆ. ಈ ಥರ ನೀವು ದೋಸೆ ನೀರು ದೋಸೆ ಅಥವಾ ಉದ್ದಿನ ದೋಸೆ ಯಾವುದಕ್ಕೂ ಈ ಥರ ಚಟ್ನಿ ಮಾಡಿ ತುಂಬ ರುಚಿ ಆಗ್ತದೆ. ಸ್ವಲ್ಪ ನೀರು ಸೇರಿಸಿ ಇಲ್ಲಿ ನಾನು ನುಣ್ಣಗೆ ರುಬ್ಬಿ ತರ್ತೇನೆ. ಇದಕ್ಕೆ ಒಂದು ಒಗ್ಗರಣೆ ಕೂಡ ನಾವು ಹಾಕಿದರೆ ಸೂಪರ್ ಆಗ್ತದೆ. ಹೋಟೆಲ್ ಸ್ಟೈಲೇ ನಮಗೆ ಚಟ್ನಿ ತಿಂದ ನೆನಪಾಗ್ತದೆ. ನೆಕ್ಕೊಂಜಿ ಒಗ್ಗರಣೆ ಪಾಂಡ ನಮ್ಮ ಹೋಟೆಲ್ಡ್ ಚಟ್ನಿ ತಿನ್ನೇ ನೆನಪಾಪುಂಡು ಆತು ರುಚಿ ಆಪುಂಡು. ಇತೆಯನ್ನು ಚೂರು ಎಣ್ಣೆ 4-5 ಎಸಲು ಬೆಳ್ಳುಳ್ಳಿ ಅವು ಕಾಯಿಗಿನ ಸಾಸಿವೆ ಬೊಕೊಂಜಿ ಕೆಂಪು ಮುಂಚಿ ಒಂತೆ ಬೇರ್ ಸೊಪ್ಪು ಪಾಡ್ದು ಒಗ್ಗರಣೆ ರೆಡಿ ಮಲ್ಪುವೆ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ 5-6 ಎಸಳು ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇಲ್ಲಿ ಹಾಕಿ ಇದನ್ನು ಕಾದ ನಂತರ ನಾವು ಈ ಚಟ್ನಿಗೆ ಈ ಒಗ್ಗರಣೆಯನ್ನು ಕೊಡಬೇಕು. ಎಷ್ಟು ಘಮ ಅಂತೀರಾ ಅಷ್ಟೇ ಚಟ್ನಿ ಕೂಡ ತುಂಬ ರುಚಿ ಆಗ್ತದೆ ನೋಡಿ. ಇವಾಗ ಈ ಒಗ್ಗರಣೆಯನ್ನು ನಾವು ಚಟ್ನಿಗೆ ಸೇರಿಸ್ಕೋಬೇಕು. ಮತ್ತೊಂದು ಫ್ರೆಂಡ್ಸ್, ಚಟ್ನಿಗೆ ಯಾವಾಗಲೂ ಹುಳಿಯನ್ನು ಸ್ವಲ್ಪ ಸೇರಿಸ್ಕೋಬೇಕು, ಜಾಸ್ತಿ ಆಗಬಾರ್ದು. ನಮ್ಮ ಚಟ್ನಿಗೆ ಪುಳಿ ಚೂರೇ ಚೂರು ಪಾಡೋಡು ಜಾಸ್ತಿ ಪಾಂಡ ಎಡ್ಡೆ ಹಾಪಿ ಚಟ್ನಿ ರೆಡಿಯಾಡು. ದೋಸೆ ಎಲ್ಲ ಬಂದ್ ದೋಸೆ ಏತ್ ಶೋಕಾದ ಬೈದಳು ತುಲೆ ತೂನಗನೆ ನಿಕ್ಲೆ ಗೊತ್ತಾಪುನು ಆತೆ ಟೇಸ್ಟ್ಲ ಉಂಡು. ಖಂಡಿತ ನಿಗ್ಲೋರ ಟ್ರೈ ಮಲ್ಪ್ಲೆ ತುಲೆ ರೆಡ್ ಸೈಡ್ಲ ತೊನೆ ಶೋಕಾದ ಬೈದಳು ನೋಡಿ. ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಈ ಚಟ್ನಿ ಜೊತೆ ತುಂಬ ಸೂಪರ್ ಆಗ್ತದೆ. ಕೋಳಿ ಗಸಿ ಮೀನಿನ ಗಸಿ ಜೊತೆನೂ ಸೂಪರ್ ಆಗ್ತದೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಆಲ್ ಅಂತ ಪ್ರೆಸ್ ಮಾಡಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆಯ್ನಾದ ಶೇರ್ ಮಲ್ತು ಸಪೋರ್ಟ್ ಮಲ್ಪ್ಲೆ ಧನ್ಯವಾದ.